ಕನಕ ಗರ್ಭನ ತಪವನು ಬೇವೆಯನು ಕನಕ ಗರ್ಭನ ತಪವನು ಬೇವೆಯನು ಒನಗಾಗಿ ನಡೆದು ಮನದಿ ಯೋಚಿಸಿದಳು ಒನಗಾಗಿ ನಡೆದು ಮನದಿ ಯೋಚಿಸಿದಳು ಜನನಿಯ ನಿಲನೆಯು ಪರಿಮಳವನ್ನು, ಸೂರ್ಯನಿಗೆ ಕಾಂತಿಯನ್ನು, ಚಂದ್ರನಿಗೆ ತಂಪನ್ನು ಇತ್ತವರು ಯಾರು? ಪ್ರಭು ಪರಮೇಶ್ವರನೇ ಸರಿ. ಅವರ ಕೃಪಕಟಾಕ್ಷದಂತೆ ಮೆರೆಯುತ್ತಾ ಇದೆ ನಮ್ಮ ಈ ಶೋಣಿತಾಪುರ. ಶೋಣಿತ ಎನ್ನುವಂತಹ ಪದಕ್ಕೆ ವಿಶೇಷವಾದಂತಹ ಅರ್ಥವಿದೆ. ಶೋಣಿತ ಅಂದ್ರೆ ರಕ್ತ ಎಂಬ ಹಾಗೆ. ನಮ್ಮವರೆಲ್ಲ ರಕ್ತವನ್ನೇ ಬೆವರಿನೋಪಾದಿಯಲ್ಲಿ ಸುರಿಸಿ ಬೆಳೆಸಿದಂತಹ ಪುರವಿದು. ಆದ ಕಾರಣ ಇದಕ್ಕೆ ಶೋಣಿತಾಪುರ ಎಂಬ ಹಾಗೆ ಹೆಸರು ಬಂತು. ಪ್ರಪಂಚದ ನಾನಾ ಜೀವರಾಶಿಗಳ ಜನನಕ್ಕೆ ಕಾರಣರಾದವರು ತನ್ನ ತಂದೆಯವರು ಕಶ್ಯಪರು. ಇವರ ಜ್ಯೇಷ್ಠ ಪತ್ನಿ ಎಂದುಕೊಂಡವರೇ ನನ್ನ ಅಮ್ಮನಾದಂತಹ ದಿತಿದೇವಿ. ತಾಯಿಗೆ ಯಾವುದೇ ರೀತಿಯ ಕೊರತೆ ಎಂಬುದು ಇಲ್ಲ. ಪಂಕ್ತಿಯಲ್ಲಿ, ಪಂಥದಲ್ಲಿ, ಪಂಥೋಕ್ತಿಯಲ್ಲಿ ಪ್ರಪಂಚದಲ್ಲಿ ಪ್ರಥಮ ಎಂದುಕೊಂಡವರೇ ಅಸುರಕುಲ ಸಾಮ್ರಾಜ್ಞಿ ದಿತಿದೇವಿ. ಇವರ ಪಾವನವಾದಂತಹ ಗರ್ಭಾಮತಿಯಲ್ಲಿ ಬೆಳೆದಿ ಪವಿತ್ರ ಪ್ರಪಂಚದ ಬೆಳಕನ್ನು ಕಂಡುಕೊಂಡು ಮಾಲಿನಿ ಹೇಗೆ ಎನ್ನುವ ಹಾಗೆ ಶುಭನಾಮತೆಯನ್ನು ಇರಿಸಿದ್ದಾರೆ. ತಂದೆ ತಾಯಿಯರಿಗೆ ಮುತ್ತಿನ ಮಗಳಾಗಿ ಶೋಣಿತಾಪುರದ ಕಣ್ಮಣಿಯಾಗಿ ಸಕಲ ಸೌಭಾಗ್ಯದಲ್ಲಿ ಬೆಳಗುತ್ತಿರುವಂತಹ ನನ್ನ ಚಿತ್ತಕ್ಕೆ ಶಾಂತಿಗೆಲ್ಲದಾಗಿ ಹೋಗಿದೆ. ಕಾರಣವಿಷ್ಟೇ, ನನ್ನ ಅಮ್ಮ ಶೋಕಾಗಾರವನ್ನೇ ಸೇರಿಕೊಂಡು